ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ಪ್ರಖಂಡದ ವತಿಯಿಂದ ನಿನ್ನೆ ಮುಂಜಾನೆ 6 ಗಂಟೆಗೆ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಬಂಟ್ವಾಳ ತಾಲೂಕಿನ 3 ಕಡೆಗಳಿಂದ ಪಾದಯಾತ್ರೆ ನಡೆಸಲಾಗಿದೆ. ಪಾದಯಾತ್ರೆಯಲ್ಲಿ ಮಹಿಳೆಯರು, ಮಕ್ಕಳು, ಯುವಕರು ಸೇರಿದಂತೆ ತಾಲೂಕಿನ ಸಾವಿರಾರು ಮಂದಿ ಪಾಲ್ಗೊಂಡಿದ್ದರು. ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷ ನ್ಯಾಯವಾದಿ ಪ್ರಸಾದ್ ಕುಮಾರ್ ರೈ ಅವರು ಈ ಸಂದರ್ಭ ಮಾತನಾಡಿ, ಕೆಲವು ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಲೋಕ ಕಲ್ಯಾಣಾರ್ಥವಾಗಿ ಪಾದಯಾತ್ರೆ ನಡೆದಿದ್ದು, ಹಿಂದೂ ಸಮಾಜದ ಸಂಸ್ಕಾರ ಸಂಸ್ಕೃತಿಯನ್ನು ತಲೆತಲಾಂತರದವರೆಗೂ ಉಳಿಸುವ ಜವಾಬ್ದಾರಿಯ ಯುವ ಸಮುದಾಯದ ಮೇಲೆ ಇದೆ. ಯಾವುದೇ ಪಾಶ್ಚಾತ್ಯ ದೇಶಗಳ ಪ್ರಭಾವಕ್ಕೆ ಒಳಗಾಗಿ ನಾವು ನಮ್ಮತನವನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಬಾರದು. ದೇವಾಲಯಗಳಲ್ಲಿ ಏಕಾಗ್ರತೆಯ ನಿಟ್ಟಿನಲ್ಲಿ ಪರಿಶುದ್ಧವಾದ ಮನಸ್ಸಿನ ಜೊತೆಯಲ್ಲಿ ಶುಭ್ರವಾದ ವಸ್ತ್ರಗಳ ತೊಡುಗೆಯಾಗಬೇಕು ಎಂದು ಅವರು ಹೇಳಿದರು. ಬಿಸಿ ರೋಡ್, ಕೈಕಂಬ, ಪೊಳಲಿ ದ್ವಾರ, ಕಡೆಗೊಳ್ಳಿಯ ಪೊಳಲಿ ದ್ವಾರ ಹಾಗೂ ಗುರುಪುರ, ಕೈಕಂಬ, ಪೊಳಲಿ ದ್ವಾರಗಳ ಬಳಿ 7,000ಕ್ಕೂ ಹೆಚ್ಚು ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡರು.